ಮಾತೆರೆಗ್ಲ ಸೊಲ್ಮೆಲು ಬದಲೈನಿ ವಿಜ್ಞಾನದ ಕಾಲುಡು ನಮ್ಮಲ್ಲ 21ನೇ ಶತಮಾನುಡು ನಮ್ಮ ಬದುಕೊಂದಲ್ಲ. ವಿಜ್ಞಾನ ಬಾರಿ ಎತ್ತರಗು ಮಿತ್ತರಗು ಬೋತುಂಡು ಒಡೆಮುಟ್ಟ ಪಂಡ ನರಮನಿ ಭೂಮಿ ಲೋಕ ಬುಡ್ದು ಚಂದ್ರಲೋಕಗು ಪೋದು ಪಜ್ಜದಿ ಪಿಲೆ ಕಾತನು ಪಕ್ಕಿದ ಲೆಕ್ಕ ಬಾನದ ಕೊಡಿಟ್ಟು ರಾವೊಂದೊಡೆಲ ಪೋವರೆ ನರಮನಿ ಸಾಧ್ಯ ಒಂದುಂಡು ಅತ್ತು ನಾಂಡ ಮೀನ್ದ ಲೆಕ್ಕ ಕಡಲ್ದಡಿಟೆ ಮುರ್ಕುದು ಎಂಚಿಂಚಿನ ಮತ್ತ ಕಾರ್ಬಾರು ಮಲ್ತರೆ ನರಮನಿಗೆ ಸಾಧ್ಯ ಒಂದುಂಡು ಅಂಡ ಬೇಜಾರ್ದ ಸಂಗತಿ ದಾದ ಅಂದ ಬಣ್ಣ ನರಮನಿ ಇನಿ ಭೂಮಿದ ಮಿತ್ತು ನರಮಾನಿ ಅದು ಬದುಕರೆ ಒಂಚಾತ್ ಭಂಗ ಬಿಡೊಂದುಲ್ಲೆ ದುಂಬುದ ಲೆಕ್ಕ ದಿಂಜಲು ಕುಟುಂಬಡು ಕೂಡು ಕುಟುಂಬಡು ಒರಿಯಗೊರಿ ಪ್ರೀತಿ ವಿಶ್ವಾಸಡೆಂಚ ಬದುಕೊಂದಿತ್ತರ ಅಂಚಿತ್ತಿನ ಪ್ರೀತಿ ವಿಶ್ವಾಸದ ಬದುಕು ಇನಿಕನಗ ನಮ್ಮ ನಡುಟಿಜ್ಜಿ ಮಾತೆರ್ಲ ತಾನು ತನ್ನೋ ಪನ್ಪಿನ ಸ್ವಾರ್ಥದ ಬದುಕನ್ನು ಬದುಕೊಂದುಲ್ಲೆರು ಅಂಚಿನಲ್ಪ ನಮ್ಮ ತುಳುವ ನಾಡಿನ ತುಣುಂದಂಡ ದುಂಬುದ ಕಲುಡು ನಮ್ಮ ಹಿರಿಯ ಪಿರಿಯಕಲು ಒರಿಯಗೊರಿ ಬಾರಿ ಮೋಕೆಡೆ ಜೋಕೆಡೆ ಪ್ರೀತಿ ವಿಶ್ವಾಸಡು ಬದುಕೊಂದಿತ್ತೇರು ಕುಡಂಜಿ ಸಂಗತಿ ದಾದಂದ ಮಂಡ ಕಾಂಡೇರ್ದು ಕತ್ತಲೆ ಮುಟ್ಟಲ ಬೋರ್ತಿನಾತ್ ಆ ಬೆನ್ನಿ ಸಾಗೋಲಿ ಅತ್ತಂದನೆ ಬೆತೆ ಬೆತೆ ಕೆಲಸಡು ಬೆನೊಂದಿತ್ತೇರು ಆ ದನ್ಕೆದ ಬೇಲೆಡು ಬೆನ್ಕೆ ಮಲ್ದಿನೆಡ್ದಾತ್ರ ಮೀನುರಿಯ ಬೆನೊಂದು ಬಂಜಾರ ತಿನ್ನೊಂದಿರ್ತಿನೆಡ್ದಾತ್ರ ಎಡ್ಡೆ ಔಷಧಿದ ಅಕುಲು ಬದುಕೊಂದಿತ್ತೇರು ಕಮ್ಮಿಡ್ಲ ಎನ್ಪ ಸೊನ್ಪ 100 ವರ್ಷ ಮುಟ್ಟಲ ನಮ್ಮ ಹಿರಿಯ ಅಕುಲು ಬದುಕೊಂತೇರು ಅಂಡ್ ಇನಿ ನರಮನೆಯ ಔಷ ಕಮ್ಮಿ ಒಂದುಂಡು ದ್ಯಾಪಂಡ ವಿಜ್ಞಾನ ಬುಲೆ ಒಂದುಂಡು ಐತ ನಡುಟು ಇನಿಕ್ಲ ನಮ್ಮ ತುಳುನಾಡು ಅಲ್ಪ ಅಲ್ಪ ಎನ್ಪ ಸೊನ್ಪ ವರ್ಷದ ಕುಲು ಇನಿಕ್ಲ ಗಟ್ಟಿ ಮುಟ್ಟುಡು ಅಕಲ್ನಕಲ ಬೇಲೆನ್ ಮಲ್ತೊಂದು ಬೇತಕಲೆಗು ಬೋಡಾದ ಇನಿಕ್ಲ ಜೀವನ ತರತೊಂದು ಪುನಃ ಒಂಜಾತ್ ಪೆರಿಯ ಜೀವನು ನಮ್ಮ ನಡುಟುಂಡು ಅಂಚಿತ್ತಿನ 100 ಕೈತಲ್ದ ಕಲೆನು ನಿಕಲ ದುಂಬದಿಕಡು ಪೊಲಬ್ ಮಲ್ತದು ಅಕಲ ಬದುಕದ ನಡೆದಾದ ಅಕಲ ಔಷಧ ಗುಟ್ಟುದಾದ ಪನ್ಪಿನ ತಿರಿಪವನ ಅಂಚಿತ್ತಿನ ನಮ್ಮ ಟಿವಿದ ಲೇಸು 100 ಕೈತಲ್ದ ಜವಣೇರು ಬಂದಲ ಇನಿಲ ಈ ಒಂದು ಸಂಚಿ ನಿಕಲ ದುಂಬದಿ ಕಡಿದಿ ಒಂದಲ್ಲ ಈ ಸಂಚಿಗೆ ನಿಕಲಿನ ಮಾತಿನೆಲ್ಲ ಮೋಕೆಡು ಕುಡರ ಎದುಕೊನ್ನೋದು ಇನಿ ನಮ್ಮ 100 ಕೈತಲ್ದ ಜವಣೇರನ್ನು ನಾಡೊಂದು ವೈದಿನಂಚಿತ್ತಿನ ಜಾಗು ಒಂದು ಪಂಡ ಕುಡ್ಲ ಪೆಂಟದ ನಡುಟುಪುನಂಚಿತ್ತಿನ ಆ ಸಂಘ ನಿಖೇತನದ ಕೈತಲ್ಡುಪುನಂಚಿತ್ತಿನ ಒಂಜಿ ಇಲ್ಲು ಅಲ್ಪ 100 ಕೈತಲ್ದ ಜವಂದಿ ಬರ್ತಿನ ಮೊಟ್ಟುಗುಲೆರು ಮೀರಾ ಪ್ರಭು ಇನಿ ಕನಗ 80 ಆಜಿ ವರ್ಷನು ದಿಂಜಾವೊಂದು 87ನೇ ವರ್ಷಡು ಬದುಕೊಂದುಲ್ಲೇರು ಕುಟುಂಬದ ಕಲೆಯನ್ನು ಒಟ್ಟುಡು ಅವೇ ಯಾನೆ ಕಡೆ ಬಂದಿನ ಮೋಕೆಡೆ ಬದುಕೊಂದು ಪುನಂಚಿತ್ತಿನ ಮೀರಾ ಪ್ರಭು ಮೇರೆ ನಿಕಲ ಮಾತೆರ ಪರವಾದ ನಮ್ಮ ಟಿವಿದ ಇಡೀ ಕೂಟದ ಪರವಾದ ಮೋಕೆಡೆದುಕೊಂಡು ಮೇಲೆ ಹೇಳಿ. ನನಗೀಗ 86 ವರ್ಷ ಆಗಿ 87 ಬಿಟ್ಟಿದೆ. ನನ್ನ ಹುಟ್ಟಿದ ತಾರೀಕು 26/3/33. ಈಗ ನನ್ನ ಮೊದಲನೇ ಪ್ರಶ್ನೆ ಇರೋದು ಆರೋಗ್ಯವಂತರಾಗಿ ಇದ್ದೀರಿ, ಕಾಣ್ತಾ ಇದ್ದೀರಿ, 86 ವರ್ಷ ಆದ್ರೂ ಒಳ್ಳೆ ಆರೋಗ್ಯವನ್ನು ಹೊಂದಿದ್ದೀರಿ. ನಮಗೆ ದೇವ್ರ ದಯೆಯಿಂದ ಆರೋಗ್ಯ ಸರಿ ಉಂಟು. ಅದರ ಗುಟ್ಟಿ ಏನಾದ್ರೂ ಇದೆಯಾ? ಗುಟ್ಟಿ ಏನಾದ್ರೂ ಇದೆಯಾ ಅದಕ್ಕೆ? ಆರೋಗ್ಯದ ಗುಟ್ಟು ನಿಮ್ಮ ರಹಸ್ಯ? ರಹಸ್ಯ ಏನಿಲ್ಲ, ಕೆಲಸ ಮಾಡುವುದು, ಬೇಕಾದ ತಿನ್ನುವುದು ಅಷ್ಟೇ. ಏನೆಲ್ಲ ತಿಂತೀರಿ, ಏನೆಲ್ಲ ಕೆಲಸ ಮಾಡ್ತೀರಿ? ಎಲ್ಲ ಮೊದಲು ಸಣ್ಣದಿರುವಾಗಲಿಂದಲೇ ನಮಗೆ ತಂದೆ ಮನೆಯಲ್ಲಿ ಎಲ್ಲರಿಗೂ 5:30-6 ಗಂಟೆ ಒಳಗೆ ಎಲ್ಲರೂ ಹೇಳ್ಬೇಕು ಬೆಳಿಗ್ಗೆ ತಾಯಿ ಮನೆಯಲ್ಲಿ. ನನಗೆ ನನ್ನ ತಂದೆಗೆ 6 ಜನ ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ಕಾಸರಗೋಡು. ಅಲ್ಲಿ ನಮಗೆ ಎಲ್ಲರಿಗೆ ನನ್ನ ಅಕ್ಕ ತಂಗಿ, ದೊಡ್ಡ ಅಕ್ಕನಿಗೆ 12-13 ವರ್ಷದಲ್ಲಿ ಮದುವೆ ಆಗಿದೆ. ಆಮೇಲೆ ಇನ್ನೊಬ್ಬನಿಗೆ 15ರಲ್ಲಿ ಆಗಿದೆ, ನನಗೆ 19ರಲ್ಲಿ. ನನಗೆ ದೊಡ್ಡದು 2, ಒಬ್ಬ ಅಣ್ಣ, 2 ಅಕ್ಕ, ನಡುವಿನಲ್ಲಿ ನಾನು, 2 ತಂಗಿ, 2 ಒಬ್ಬ ತಮ್ಮ. ಒಬ್ಬ 19ರಲ್ಲಿ ಮದುವೆ ಆಗಿದೆ. ನನ್ನ ಅತ್ತಿಗೆ ಮಗನಿಗೆ ಕೊಟ್ಟಿದ್ದು, ನನ್ನ ತಂದೆ ತಂಗಿ ಮಗನಿಗೆ ಕೊಟ್ಟದ್ದು. ಅವರಿಗೆ ನನ್ನ ತಂದೆ ಅಂದರೆ ತುಂಬ ಇಷ್ಟ, ನನ್ನ ಮಾವನಿಗೆ. ಅವರು ಹೇಳಿದ್ದು ನನ್ನ ನನ್ನ ಮಗಳಿಗೆ ನನ್ನ ಮಗನಿಗೆ ತರಬೇಕು ಅಂತೇಳಿ. ಹಾಗೆ ನನಗೆ ದೊಡ್ಡ ನಮ್ಮ ಭಾವ. ನಿಮ್ಗೆ ಇಷ್ಟ ಆಯ್ತಾ ಆ ಮದುವೆ? ಸಂಬಂಧದ ಒಳಗೆ ಮದುವೆ ನಿಮ್ಗೆ ಇಷ್ಟ ಆಯ್ತಾ? ನಮಗೆ ಆಗ್ತದೆ, ತಂದೆ ಏನು ಮಾಡಿಕೊಡ್ತಾರೆ ಅದಕ್ಕೆ ನಾವು ಒಪ್ಪೋದಿಲ್ಲ. ಈಗಿನ ಹಾಗೆ ನಮಗೆ ಅದು ಬೇಡ ಇದು ಬೇಡ ಅಂತೇಳಿ ಇಲ್ಲ. ನಮಗೆ 7-8ನೇ ಕ್ಲಾಸ್ವರೆಗೆ ಮಾತ್ರ ಕಾನ್ವೆಂಟ್ನಲ್ಲಿ, ನಮ್ಮ ಮನೆ ಹತ್ತಿರದಲ್ಲಿ ಕಾನ್ವೆಂಟ್ ಇತ್ತು, ಅಲ್ಲಿ ನಾವು ಹೋಗ್ತಿದ್ದೆವು ಶಾಲೆಗೆ. 8ನೇವರೆಗೆ ಹೋಗಿದ್ದು. ಹೌದು, 8ನೇವರೆಗೆ ಮಾತ್ರ ಹೋಗಿದ್ದು ನಾನು. ಮತ್ತು ಹಿಂದಿ ಪ್ರೈವೇಟು ಕಲಿತಿದ್ದೆ. ರಾಷ್ಟ್ರ ಭಾಷೆವರೆಗೆ ನಮ್ಮ ಮನೆ ಹತ್ತಿರದ ಒಬ್ಬರು ಇದ್ದರು, ಅವರು ಕಲಿಸ್ತಿದ್ರು ನಮಗೆ. ರಾಷ್ಟ್ರ ಭಾಷೆವರೆಗೆ ಕಲಿತಿದ್ದೆ ನಾನು. ಪ್ರವೇಶಿಕವರೆಗೆ ಕಲಿಯುವಾಗ ಅವರಿಗೆ ಮದುವೆ ಆಯಿತು. ಆಗ ಮದುವೆ ಆಗುವ ಮೊದಲು ಕಾನ್ವೆಂಟ್ನಲ್ಲಿ ಅವರಿಗೆ ಹಿಂದಿ ಕಲಿಯಲಿಕ್ಕೆ ಟೀಚರ್ ಬೇಕು ಅಂತೇಳಿ ಬಂತು. ಆಗ ಅವರು ಹೇಳಿದರು, ನೀನು ಇಬ್ಬರು ಹೋಗುವ, ನೀನು ಮಕ್ಕಳಿಗೆಲ್ಲ ನೀನು ಕಲಿಸು, ಟೀಚರ್ಸಿಗೆ ಮದರ್ ಸಿಸ್ಟರ್ಸ್ ಅವರಿಗೆಲ್ಲ
ನಾನು ಕಲಿಸ್ತೇನೆ, ನಾವು ಹೋಗುವ ಅಂತೇಳಿ 3 ಗಂಟೆ ಶಾಲೆ ಬಿಟ್ಟ ಕೂಡಲೇ 4 ಗಂಟೆಯಿಂದ 5 ಗಂಟೆವರೆಗೆ ಕಲಿಸೋದು. ನೀವು ಹಾಗಾದ್ರೆ ಟೀಚರ್ ಕೂಡ ಆಗಿದ್ರಿ ಆ ಕಾಲದಲ್ಲಿ? ಹೌದು, ಹಿಂದಿ ಟೀಚರ್ ಆಗಿ. ಎಷ್ಟು ವರ್ಷ ಇದು ಮಾಡಿದ್ರಿ? 1 ವರ್ಷ ಮಾತ್ರ ಹೋಗಿದ್ದು. ಮತ್ತೆ ಅವರಿಗೆ ಮದುವೆ ಆಯಿತು. ಮದುವೆ ಆಗುವಾಗ ಅವ್ರು ಹೇಳಿದ್ರು ನೀನು ಕಲಿಸು ಅಂತೇಳಿ. ನಾನು ಹೇಳ್ದೆ ನನ್ನ ಟೀಚರ್ಗೆ ಕಲಿಸಿದವರಿಗೆ ನನಗೆ ಕಲಿಸಲಿಕ್ಕೆ ಸರಿ ಆಗುವುದಿಲ್ಲ, ಹಾಗೆ ನಾನು ಕಲಿಸುವುದಿಲ್ಲ ಅವರಿಗೆ. ಆಗ ಅವರು ನಾವಡ ಅಂತೇಳಿ ಹಿಂದಿ ಟೀಚರ್ ಇದ್ರು, ಅವರು ಎಲ್ಲಿ ಯಾವ ಶಾಲೆಯಲ್ಲಿ ಅದು ಎಲ್ಲಿ ಕಲಿಸಿತ್ತು ನೀವು? ಕಾನ್ವೆಂಟ್ನಲ್ಲಿ. ಕಾನ್ವೆಂಟ್ನಲ್ಲಿ, ಓಕೆ. ನಮ್ಮ ಮನೆ ಹತ್ತಿರದ ಆಚೆ ಸ್ವಲ್ಪ ಒಂದು ಮಾರ್ಗ ಆಚೆ, ಅಲ್ಲಿ ಕಾನ್ವೆಂಟ್ನಲ್ಲಿ ಕಲಿತದ್ದು. ಅಲ್ಲಿ ಟೀಚರ್ಸ್ಗೆ ಕಲಿಸುವಾಗ ನನಗೆ ಟೀಚರ್ಸ್ಗೆ ಕಲಿಸಲಿಕ್ಕೆ ಸರಿ ಆಗುದಿಲ್ಲ ಅಂತೇಳಿ ಮತ್ತು ಅವರು ಹೇಳಿದ್ದು ನಾವುಡ ಅಂತ ಒಬ್ಬರಿಗೆ ಟೀಚರ್ ಮಾಡಿದರು. ಆಗ ಹೀಗೆ ಕಲಿತು ಕ್ಲಾಸ್ ಆಗಿ ಹೊರಗೆ ಹೋಗುವಾಗ ಅವರು ಮಾತಾಡಿದರು ಎಲ್ಲಿ ಮನೆ ಹಾಗೆ ಅಂತೇಳಿ. ಆಗ ಅವರು ಹೇಳಿದರು ಮನೆಗೆ ಹೋಗುವಾಗ ಈಗ ಹಿಂದಿ ಕಲಿಸ್ಲಿಕ್ಕೆ ಬೇರೆ ಒಬ್ಬರು ಟೀಚರ್ ಬಂದಿದ್ದಾರೆ, ಆಗ ನೀನು ಹೋಗೋದು ಬೇಡ, ನಾವು ನಮಗೆ ಬಡವರಿಗೆ ಏನಿದ್ರು ಸಹ ಮಟ್ಟಿಗೆ ಕಟ್ಟಿಗೆ ಬಿಡ್ತಾರೆ, ನೀನು ಇನ್ನು ಆಮೇಲೆ ಅಲ್ಲಿ ಕಲಿಸಲಿಕ್ಕೆ ಹೋಗೋದು ಬೇಡ ಅಂತೇಳಿ. ಆಮೇಲೆ ಅಲ್ಲಿ ಕಲಿಸೋದು ಬಂದು 1 ವರ್ಷ ಕಲಿಸಿದ್ದೇನೆ. ಆಮೇಲೆ ಮನೆಯಲ್ಲಿ ಇರೋದು. ಆಮೇಲೆ ಕೆಲಸ ಮಾಡ್ಬೇಕಂತ ಅನಿಸ್ಲಿಲ್ವಾ ಮದುವೆ ಆದ್ಮೇಲೆ? ಇಲ್ಲ, ನಮ್ಮ ಇದರಲ್ಲಿ ಕೆಲಸಕ್ಕೆ ಹೋಗುವ ಸಂಪ್ರದಾಯ ಇಲ್ಲ. ಹೌದು. ಮಕ್ಕಳು ಎಷ್ಟು ಜನ? ನಮ್ಗೆ 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ದೊಡ್ಡವಳಿಗೆ ಉಡುಪಿಯಲ್ಲಿ ಕೊಟ್ಟಿದ್ದಾರೆ, ನನ್ನ ಅಕ್ಕನ ಭಾವನ ಮಗನಿಗೆ. ಮತ್ತು ನಡುವಿನವಳಿಗೆ 2ನೇವಳಿಗೆ ಇಲ್ಲಿ ಇದ್ದಾನೆ, ಅವನು ನೀಲೇಶ್ವರದಲ್ಲಿ ಇದ್ದದವರು. ನನ್ನ ಅಕ್ಕನ ನನ್ನ ತಂಗಿಯ ಸಂಬಂಧಿಕರಿಗೆ ಕೊಟ್ಟದ್ದು, ಸಣ್ಣವಳಿಗೆ ನನ್ನ ಮಾವನ ಮೊಮ್ಮಗನಿಗೆ ಕೊಟ್ಟದ್ದು. ಹಾಗೆ 3 ಜನ ನಮಗೆ ಗೊತ್ತಿದ್ದವರಿಗೆ ಕೊಟ್ಟಿದ್ದಾರೆ. ಈಗ ನಮ್ಗೆ ಮುಖ್ಯವಾಗಿರೋದು ನಿಮ್ಮ ಆರೋಗ್ಯದ ಗುಟ್ಟು. 86 ವರ್ಷ ಆದ್ರೂ ಈಗಲೂ ಆರೋಗ್ಯವನ್ನು ಹೇಗೆ ಉಳಿಸಿಕೊಂಡ್ರೆ ಅದು ಪ್ರಶ್ನೆ. ಅದಕ್ಕೆ ಏನು ತಿಂತೀರಿ ನೀವು? ತಿನ್ನುವ ಆಹಾರ ನಾವೇನು ಮೀನು ಅದೆಲ್ಲ ತಿನ್ನುವುದಿಲ್ಲ, ಶುದ್ಧ ಸಸ್ಯಾಹಾರಿ. ಹೌದು. ಮತ್ತು ಬೆಳಿಗ್ಗೆ ಎದ್ದು ನಮಗೆ ಇದು ಕಾಫಿ ತಿಂಡಿ ಒಟ್ಟಿಗೆ, ಒಂದ್ಸಲ ಚಾ ಆಮೇಲೆ ಕಾಫಿ ಆಗಲಿ ಇಲ್ಲ, ಒಂದೇ ಸಲ ತಿಂಡಿ ಕಾಫಿ ಕುಡಿಯುವುದು. ಬೆಳಿಗ್ಗೆ ಎದ್ದ ಕೂಡಲೇ ನೀರು ಕುಡಿಯುವ ಏನಾದ್ರು ಸಂಪ್ರದಾಯ ಅಥವಾ ಯೋಗಾಭ್ಯಾಸ ಪ್ರಾಣಾಯಾಮ? ಯೋಗ ಏನಿಲ್ಲ, ಕೆಲಸ ಮಾಡುವುದೇ. ಬೆಳಿಗ್ಗೆ ಎದ್ದು ಕೆಲಸವೇ ಗುಟ್ಟು. ನಮ್ಮ ಹಿಂದಿನವರ ಆರೋಗ್ಯದ್ದು ಕೆಲಸ ಮಾಡೋದು. ಬೆಳಿಗ್ಗೆ ಕಸ ಗುಡಿಸುವುದು, 5 ಗಂಟೆ 5:30 ಎದ್ದು ಕಸ ಗುಡಿಸಿ, ಮನೆ ಒರೆಸಿ, ಅಂಗಳ ಗುಡಿಸಿ ಎಲ್ಲ ಮಾಡುವುದು. ನನ್ನ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ಹೇಳುವುದು. ಅವರು ಬೆಳಿಗ್ಗೆ ಇವರು 6 ಗಂಟೆ ಒಳಗೆ 5:30 ಎದ್ದು ಅವರ ಕೆಲಸ ಮಾಡಿ ಕಾಫಿ ಕುಡಿದು ಓದಲಿಕ್ಕೆ ಕೂತ್ಕೊಳ್ಬೇಕು. ಟೈಮಿಗೆ ಶಾಲೆಗೆ ಹೋಗ್ಬೇಕು. ಶಾಲೆ ಬಿಟ್ಟ ಕೂಡಲೇ ಮನೆಗೆ ಬಂದ ಕೂಡಲೇ ಕಾಫಿ ಕುಡಿದು ಇಲ್ಲಿ ಸಂಗನಿಕೇತನ ಅವರು ಸಹ ಹೋಗ್ತಿದ್ರು, ಸಂಗನಿಕೇತನದಲ್ಲಿ ಹೋಗುದು. 6 ಗಂಟೆಯಲ್ಲಿ ಮುದ್ದ ಕೂಡಲೇ ಸೀದಾ ಮನೆಗೆ ಬರಬೇಕು, ಮತ್ತೆ ಎಲ್ಲಿ ಹೋಗ್ಲಿಕ್ಕಿಲ್ಲ. ಮಕ್ಕಳಿಗೆ ಒಂದು ಶಿಸ್ತಿನ ಜೀವನವನ್ನು ಕಲಿಸಿದ್ರು. ಹೌದು. ನನ್ನ ತಾಯಿ ಮನೆಯಲ್ಲಿ ಸಹ ಹಾಗೆ, ಇಲ್ಲಿ ಗಂಡನ ಮನೆಗೆ ಸಹ ಗಂಡನಿಗೆ ಸಹ ಹಾಗೆ 6 ಗಂಟೆ ಒಳಗೆ ಬರಬೇಕು ಮಕ್ಕಳು ಸಹ. ನಾನು ಎಲ್ಲಿ ಹೋದ್ರು ಸಹ ನಮ್ಗೆ ಶ್ರಾವಣ ಮಾಸದಲ್ಲಿ ಚೂಡಿ ಕೊಡ್ಲಿಕ್ಕೆ ಉಂಟು, ಹೋದ್ರೆ 6 ಗಂಟೆ ಒಳಗೆ ಬರಬೇಕು. 3 ಗಂಟೆಗೆ ಹೋಗುವಾಗ ಮಕ್ಕಳಿಗೆ ತಿಂಡಿ ಎಲ್ಲ ಮಾಡಿಟ್ಟು ಹೋಗ್ಬೇಕು, 6 ಗಂಟೆ ಒಳಗೆ ಮನೆಗೆ ಬರಬೇಕು. ಎಲ್ಲಿ ಹೋದ್ರು ಸಹ 6 ಗಂಟೆ ಒಳಗೆ ಎಲ್ಲರೂ ಮನೆಯಲ್ಲಿ ಇರ್ಬೇಕು. ಕೈ ಕಾಲು ತೊಳೆದು ದೇವರಿಗೆ ದೀಪ ಹಚ್ಚಿ ಎಲ್ಲರೂ ಕೂತ್ಕೊಂಡು ಭಜನೆ ಮಾಡಬೇಕು. ಅದನ್ನೇ ಕೇಳ್ಬೇಕಂತದ್ದೆ. ಹೌದು, ಭಜನೆ ಮಾಡಬೇಕು. ಭಜನೆ ಆದ ಮೇಲೆ ಓದಿ ಕೂತ್ಕೊಳ್ಬೇಕು. 8 ಗಂಟೆ ಹೋಗುವಾಗ ಊಟ ಮಾಡಬೇಕು, ಸ್ವಲ್ಪ ಅರ್ಧ ಗಂಟೆ ಕೂತ್ಕೊಂಡು ಆಮೇಲೆ ಮಲಗಬೇಕು. ಬೆಳಿಗ್ಗೆ 6 ಗಂಟೆ ಒಳಗೆ ಹೇಳ್ಬೇಕು. ಎದ್ದವರು ಕೆಲಸ ಮಾಡಿ ಓದಲಿಕ್ಕೆ ಕೂತ್ಕೊಳ್ಬೇಕು. 7 ಗಂಟೆ ಒಳಗೆ ಕಾಫಿ ಆಗ್ತದೆ. ಕಾಫಿ ಕುಡಿದು ಅವರು ಸ್ನಾನ ಮಾಡಿ, ಆವಾಗ ಕಾಲದಲ್ಲಿ ಗಂಜಿ ಇತ್ತು, ಅರ್ಧ ಪಾವು ಇದ್ರು ಸಹ 6 ಜನ ಮಕ್ಕಳು ಇಷ್ಟಿಷ್ಟೇ ಊಟ ಮಾಡಿ ಉಪ್ಪಿನಕಾಯಿ ಹಾಕಿ ಊಟ ಮಾಡಿ ಹೋಗೋದು 9 ಗಂಟೆ ಒಳಗೆ. ನಾನು ಎಲ್ಲ ಮನೆ ಕೆಲಸ ಮಾಡಿ ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು ಎಲ್ಲ ನಮಗೆ. ಹೊರಗಿನ ಜನ ಇಲ್ಲ, ಈಗ ಸಹ ಹೊರಗೆ ಕೆಲಸ ಜನ ಇಲ್ಲ ನಮಗೆ. ಬಂದುಲೆ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅನ್ನೋ ಪಾತ್ರ ಉಂಡು. ಈ ಪಾತ್ರಗೂ ಎಡ್ಡೆ ಒಂಜಿ ಉಧರ್ಮದಲಕ ಈ ಇಲ್ಲಡು ಆನಿ ಕಾಲೋಡು ದಿಂಚಿ ಭಜನೆ ಮಲ್ಪನ ಒಂಜಿ ಎಡ್ಡೆ ಸಂಪ್ರದಾಯ ಒಂದೇರು ಅಂಚತ್ರ ಇನ್ನಿಕ್ಲ ಆ ಕೂಡು ಕುಟುಂಬ ಅಂಚನೆ ಉಂಡು ಪಂಪಿನ ಒಂಜಿ ನಂಗೆ ತೂವರ ಸಾಧ್ಯ ಒಂದು. ಮಲಗುವಾಗ ನಮಗೆ 9-9:30 ಆಗ್ತದೆ. ನಮಗೆ ಟಿವಿ ಏನಿರ್ಲಿಲ್ಲ ಮನೆಗೆ, ಟಿವಿ ಧಾರಾವಾಹಿ ಯಾವುದಿಲ್ಲ. ಮನೆ ಕೆಲಸ ಮಾಡಿ ನಾಳಿದ್ದು ತಿಂಡಿ ಏನಿದ್ರೆ ಕಲ್ಲಿನಲ್ಲೇ ಕಡಿಯುವುದು, ಬಟ್ಟೆ ಕಾಲಿನಲ್ಲಿ ಇದರಲ್ಲಿ ತೊಳೆಯುವುದು, ಬಾವಿ ನೀರು ಎಳೆಯುವುದು, ಅಂಡೆಗೆ ಬಾವಿ ನೀರೇ ಹಾಕೋದು, ಪೈಪ್ ಏನಿಲ್ಲ. ಈಗಲೂ ಇಲ್ವಾ?
ಈಗ ಉಂಟು. ಸರಿ. ಹಾ. ಈಗ ಎಲ್ಲ ಉಂಟು ಸೌಕರ್ಯ. ಹಾ. ಆಗ ಆ ಕಾಲದಲ್ಲಿ ಹೌದು. ಮತ್ತೆ ನನಗೆ 72ರಲ್ಲಿ ಸರ್ವಾಂಗವಾತ ಆಯಿತು. ಎಲ್ಲ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿದೆ, ಅವರಿಗೆ 21ರೊಳಗೆ ಎಲ್ಲರಿಗೆ ಮದುವೆ ಆಗಿದೆ. ಮತ್ತು ಇವರು ಗಂಡು ಮಕ್ಕಳು ಮಾತ್ರ. ಅವರು ಸಣ್ಣವರು, ಶಾಲೆಗೆ ಹೋಗ್ತಾರೆ. ಹೋಗ್ಬೇಕಾದ್ರೆ ಎಲ್ಲ ನಾನು ಕೆಲಸ ಮಾಡೋದು. ಅವರು ಬಂದ ಮೇಲೆ ನಮಗೆ, ನನ್ನ ಗಂಡನಿಗೆ ಸ್ವಲ್ಪ ಇದು ಮಿಲ್ಲಿನಲ್ಲಿ ಕೆಲಸ ಮಾಡಿ ಅದರದ್ದು ಇದಾಗಿ ಉಬ್ಬಸ ಶುರುವಾಯಿತು. ಕೆಲಸ ಮಾಡಲಿಕ್ಕೆ ಆಗುದಿಲ್ಲ. ಹೋಗ್ತಾರೆ ಮತ್ತು ಬರುವುದು, ಅಷ್ಟೇನು ಮಾಡಲಿಕ್ಕೆ ಆಗುದಿಲ್ಲ. ದೊಡ್ಡ ಮಗನಿಗೆ 2 ತಿಂಗಳು ಇರುವಾಗ ನಾವು ಈ ಮನೆಗೆ ಬಂದದ್ದು. ಆದರೆ ನಮ್ಮ ದನಿಯವರು ಒಳ್ಳೆಯವರು, ಪೂಜಾರಿಯವರಾದರೂ ಸಹ ನಮ್ಮ ಹತ್ರ ಪ್ರೀತಿಯಿಂದ ಇದ್ದರು. ಅಣ್ಣ ತಮ್ಮಂದಿರಾಗೆ ಇದ್ದರು ಅವರು, ದನಿ ಮತ್ತು ಇವರು. ಮತ್ತು ಇಲ್ಲಿ ತೆಂಗಿನಕಾಯಿ ಎಲ್ಲ ತೆಗೆಯುವಾಗ ಅವರು ನಮಗೆ 4 ಕೊಡ್ತಾರೆ. ಬಿದ್ದರೆ ನಾವು ಹಾಗೆ ಹೊರಗಿನ ಕೊನೆಯಲ್ಲಿ ಇಡುವುದು, ಒಂದು ತೆಗೆಯುವುದಿಲ್ಲ. ಇವರಲ್ಲಿ ಒಂದಕ್ಕೆ ಮುಟ್ಟಬಾರ್ದು. ತೆಂಗಿನಕಾಯಿ ಅಂತ ಹೇಳಿದ್ರಿ, ನಿಮ್ಮ ಕೂದಲು ನೋಡುವಾಗ ಈ ಪ್ರಾಯದಲ್ಲಿ ಕೂಡ ಕಪ್ಪಗೆ ಇದೆ. ಈಗ 40 ವರ್ಷಕ್ಕೆ ಎಲ್ಲ ಬಿಳಿ ಬಿಳಿ ಆಗ್ತದೆ. ತೆಂಗಿನ ಎಣ್ಣೆ ಹಾಕ್ತಾ ಇದ್ರ, ಬೇರೆ ಏನಾದ್ರು ಎಣ್ಣೆ ಕಾಯಿಸಿ ಹಾಕ್ತಾ ಇದ್ರ, ಹೇಗೆ? ದೃಷ್ಟಿ ಕೂಡ ಒಳ್ಳೆ. 2 ದನ ಇತ್ತು ನಮಗೆ. ಅವರಿಗೆ ಹಾಲಿಲ್ಲದ್ರೆ ಆಗುದಿಲ್ಲ. ಹಾಗೆ 2 ದನ, ಒಂದು ದನ ಬಚ್ಚುವಾಗ ಇನ್ನೊಂದು, ಹಾಗೆ ಹಾಲು ಕರೆಯುವುದು. ಅವರಿಗೆ ಮಿಲ್ಲಿನಲ್ಲಿ ಹೋಗುವಾಗ 5 ಗಂಟೆಗೆ ಹೋಗ್ಲಿಕ್ಕಿತ್ತು. ಕರೆಂಟಿಂದ ತೊಂದರೆ ಇದೆ. 7 ಗಂಟೆ ಒಳಗೆ ಬಂದಾಗ್ತದೆ. ಮತ್ತು ಇದು ಮೆಷಿನ್ ಬಿಡುವದ್ದು. 5 ಗಂಟೆಗೆ ಹೋಗ್ತಾರೆ. ಹೋಗುವಾಗ ಅಷ್ಟರೊಳಗೆ ನಾನು ಕಾಫಿ ತಿಂಡಿ ಮಾಡಿ ಕೊಡ್ತೇನೆ, ಹಾಲಿ ಕಳಿಸುವುದಿಲ್ಲ. ಕಾಫಿ ತಿಂಡಿ ಮಾಡಿ 5 ಗಂಟೆ ಒಳಗೆ ಕಲ್ಲಿನಲ್ಲಿ ಕಡ್ದು, ಸ್ವಲ್ಪ ಆದರೂ ಒಂದ್ಸಲ ಕಡ್ದು ಅವರಿಗೋಸ್ಕರ ಒಂದು ಕಾಫಿ ಕೊಡುದು. ಹಾಲು ನಮಗೆ ದನ ಇತ್ತು, ಅದು ಯಾವಾಗ ಬೇಕಾದರೂ ಕೊಡ್ತದೆ. ನಾನೆಲ್ಲ ರೆಡಿ ಮಾಡಿಟ್ಟು ಯಾರಿಗೆ ಮಕ್ಕಳಿಗೆ ಅಲ್ಲಿ ಕರ್ಕೊಂಡು ಹೋಗಿ ಚಿಮ್ನಿ ಹಿಡ್ಕೊಂಡು ಹೋಗಿ ಕೊಡೋದು. ನೀವು ಮೊದಲೇ ಟೀಚರ್ ಆಗಿದ್ರಿ, ನಿಮ್ಮ ಮಕ್ಕಳಿಗೆ ಕೂಡ ನೀವೇ ಕಲಿಸ್ತಾ ಇದ್ರಾ? ಈಗಿನ ಮಕ್ಕಳಿಗೆ ಟ್ಯೂಷನ್ ಬೇಕು, ಬೇರೆ ಬೇರೆ ಸಮಸ್ಯೆಗಳು. ಅವರು ಇಲ್ಲ. ನನ್ನ ತಂಗಿಯಂದಿರಿಗೆ ನಾನು ಹಿಂದಿ ಪ್ರವೇಶಿಕ, ಇದು ಮಧ್ಯಮ ಮತ್ತು ಪ್ರಥಮ 2 ನಾನೇ ಕಲಿಸಿ ಅವರು ಪರೀಕ್ಷೆಗೆ ಕೂರಿಸಿಕೊಳ್ಳಿಸಿ ಪಾಸ್ ಮಾಡಿದ್ದೇನೆ. ನಿಮ್ಮ ಕಣ್ಣಿನ ದೃಷ್ಟಿ ಅಥವಾ ಕೇಳುವ ಶ್ರವಣ ಶಕ್ತಿ ಈಗಲೂ ಒಳ್ಳೇದಿದೆ. ಇದು ಹೇಗೆ ಸಾಧ್ಯ ಆಯ್ತು ಅಂತ ಗೊತ್ತಿಲ್ಲ, ದೇವರದ್ದೇ. ಆದರೆ ನಮಗೆ ಮೊದಲಿಂದಲೂ ಇವರು ಹೇಳುವುದೆಂದರೆ, ಏನು ಮಾಡಿದ್ರು ಯಾರಿಗೆ ಥರ ನಮ್ಮ ಹತ್ರ ತುಂಬ ರಿಲೇಷನ್ ಇದಿಲ್ಲ, ನಿಷ್ಠುರ ಸಹ ಇಲ್ಲ. ಇಲ್ಲಿ ಮನೆಯ ಸುತ್ತಮುತ್ತಿದ್ದವರೆಲ್ಲ ನಾವು ಮಾತಾಡ್ತೇವೆ. ಇಲ್ಲಿಂದಲೇ ಮಾತಾಡೋದು, ಅವರ ಮನೆಗೆ ಹೋಗಿ ಮಾತಾಡುವ ಪಂಚಾಯತಿಗೆ ಇಲ್ಲ. ಅವ್ರು ಬೇಕಾದ್ರೆ ಇಲ್ಲಿ ಬರ್ಬೋದು, ನಾವು ಹೋಗ್ಲಿಕ್ಕಿಲ್ಲ. ಒಂದು ಸಲ ಇದು ಮಾಡಿದರೆ ಮತ್ತು ನಿಷ್ಠುರ ಆಗ್ತದೆ. ಖಂಡಿತ. ಹೌದು. ಮತ್ತು ಇಲ್ಲಿ ಮಗಳ ಮನೆ ಉಂಟು, ಅಲ್ಲಿ ಅದರ ಸಹ ಬೆಳಿಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಹೋಗಿ ಬರ್ತೇನೆ ನಾನು. ಕೈಕಾಲು ಮಳೆ ಆದರೆ ಮಾತ್ರ ಹೋಗುದಿಲ್ಲ. ಸಂಜೆ ಇಲ್ಲಿ ಬೆಳಿಗ್ಗೆ ಆಗದಿದ್ರೆ ಸಂಜೆ ಆದ್ರೆ ಒಂದ್ಸಲ ಹೋಗಿ ಬರ್ತೇನೆ. ಈಗ ಏನ್ ಕೆಲಸ ಮಾಡ್ತೀರಿ? ಈಗ ಒಂದೊಂದ್ಸಲ ನನಗೆ ಸೊಂಟ ನೋವೆಲ್ಲ ಉಂಟು, ಬಿದ್ದು ಸ್ವಲ್ಪ ಇದಾಗಿ. 72ರಲ್ಲಿ ನನಗೆ ಸರ್ವಾಂಗವಾತ ಆಗಿದ್ದು. ಇವರು ಗಂಡು ಮಕ್ಕಳಿಗೆ ಯಾರಿಗೆ ಮದುವೆ ಆಗಲಿಲ್ಲ, ಹುಡುಗಿಯರಿಗೆ ಮದುವೆ ಆಗಿದೆ. ಆದರೆ ನನಗೆ ಸಡನ್ ಕೈ ಮೇಲೆ ಎತ್ತಲಿಕ್ಕೆ ಆಗಲಿಲ್ಲ. ನಮಗೆ ಇಲ್ಲಿ ಪಂಡಿತರು ಇದ್ದರು, ಜಗದೀಶ್ ಪ್ರಭು ಅಂತೇಳಿ. ನಮಗೆ ಎಲ್ಲ ಮಕ್ಕಳಿಗೆ ಸಹ ನಮಗೆ ಅಲ್ಲಿಂದ 2 ದಿವಸ ಮದ್ದು ತಂದರೆ ನಮಗೆ ನಿಲ್ತದೆ. ಅದು ನಮಗೆ ವಿಶ್ವಾಸ. ಊರು ಮೊದಲು ನೀವು ಏನಾದರೂ ಮಾಡ್ತಾ ಇದ್ರ ಮನೆ ಮದ್ದು? ಮದ್ದು ಎಲ್ಲ ಇದು ಮಕ್ಕಳಿಗೆ ಕೆಮ್ಮಾದರೆ ತುಳಸಿ ಎಲೆ ಮತ್ತು ಸಾಂಬಾರ್ ಬಳ್ಳಿ ಅದು ಬಿಳಿಯ ಎಲೆ ಅದೆಲ್ಲ ಜಜ್ಜಿ ರಸ ತೆಗೆದು ಕಲ್ಲು ಸಕ್ಕರೆ ಹಾಕಿ ಬಿಸಿ ಮಾಡಿ ಕುಡಿದು ಅದರಲ್ಲೇ ನಿಲ್ತದೆ ಕೆಮ್ಮು. ಈಗ ಸಹ ಬೇಕಾದ್ರೆ ಕೊಡ್ತೇನೆ ನಾನು, ಮಕ್ಕಳಿಗೆ ಶುರುವವರೆಗೆ ಕೊಡೋದು, ಅದರಲ್ಲೇ ನಿಲ್ತದೆ. ಮತ್ತು ಡಾಕ್ಟರ್ ಹೋಗುದು 2 ದಿವಸ ಮದ್ದು ತಂದರೆ ನಿಮ್ಗೆ ನಿಲ್ತದೆ. ಸರಿ ಅಮ್ಮ, ಈಗ ಈ ಕಾರ್ಯಕ್ರಮವನ್ನು ನೋಡುವವರಿಗೆ ನಿಮ್ಮ ಆರೋಗ್ಯದ ಗುಟ್ಟಿಗೆ ಹೇಳ್ಬೇಕಂತ ಇರಬಹುದು. ಏನು ಮಾಡಬೇಕು ಇವತ್ತಿನವರು? ಕೆಲಸ ಮಾಡಬೇಕು, ಆದ ಕೆಲಸ ಮಾಡಬೇಕು, ನಡೀತಾ ಇರಬೇಕು. ನಡೆಯದಿದ್ರೆ ಕೈಕಾಲು ಬಿದ್ರೆ ಮತ್ತೆ ನಮ್ಗೆ ಸ್ವಲ್ಪ ಇದು ಹಾಗೆ ಆಗಿದೆ. ನನಗೆ ಕೈ ಮೇಲೆ ಎತ್ತಲಿಕ್ಕೆ ಆಗಲಿಲ್ಲ. ಮತ್ತು ಅವರು ಮದ್ದು ತಂದು ನನ್ನ ಭಾವನ ಮಗಳಿಂದ ನಿಮಗೆ ಎಂಥದ್ದು ಹಿಡಿದಿದೆ ಆಯುರ್ವೇದ ಮದ್ದು, ಡಾಕ್ಟರ್ ಹತ್ರ ಹೋಗಿ 2 ದಿವಸದಲ್ಲಿ ನಿಲ್ತದೆ ಹೇಳಿದರು. ಅವನು ನನಗೆ ಕರ್ಕೊಂಡೋದ. ಯಾರಂತ ನಾನು ಹೆಸರು ನ್ಯೂರೋ ಡಾಕ್ಟರ್ ಅವರು. ಅಲ್ಲಿ ಮದ್ದು ಉಳಿದದ್ದು 2 ದಿವಸ ನಿಲ್ಲಬೇಕು ಹಾಸ್ಪಿಟ್ಲ್ನಲ್ಲಿ. ಬೆಳಗ್ಗೆ 2, ಸಂಜೆ 2, 2 ದಿವಸ 4 ಇಂಜೆಕ್ಷನ್ ಕೊಟ್ಟರು. 2 ಬೆಳಗ್ಗೆ 2 ಸಂಜೆ 8, 2 ದಿವಸದಲ್ಲಿ. ಮರು ದಿವಸ ಮನೆಯಲ್ಲಿ ಬರುವಾಗ
ಕೈ ಕಾಲು ಅಲ್ಲ ಏನಿಲ್ಲ. ಫಿಸಿಯೋಥೆರಪಿಗೆ ಹೋದೆ. ಹೋಗಿ ಆಮೇಲೆ ಎಲ್ಲಿ ಹೋಗಿದ್ದು ಹಾಸ್ಪಿಟ್ಲಿಗೆ. ಹಾಂ ಹಾಂ ಅಲ್ಲಿಂದ ಬಂದು ಮರು ದಿವಸದ ನನಗೆ ಕೈ ಕಾಲು ಸೇಲ, ಕೈಗೆ ನಡಿಲಿಕ್ಕೆ ಆಗುದಿಲ್ಲ, ಕೈ ಮೇಲೆ ಎತ್ತಲಿಕ್ಕೆ ಆಗುದಿಲ್ಲ. ಮತ್ತೆ ಯಾವ ಮದ್ದು ಮಾಡಿದ್ರು? ಆಯುರ್ವೇದ. ಫಿಸಿಯೋಥೆರಪಿ ಅವರು ಫೋನ್ ಮಾಡಿದ್ರು ಏನು ಬರಲಿಲ್ಲ ಅಂತೇಳಿ. ನನಗೆ ಹೇಳಲಿಕ್ಕೆ ಆಗುದು. ಅಷ್ಟರೊಳಗೆ ಏನಾಯಿತು ಹೇಳಿದೆ, ಅಲ್ಲಿ ಹೋಗಿ ಇಂಜೆಕ್ಷನ್ ಅದು ಎಫೆಕ್ಟ್ ಆಯ್ತು ನಿಮಗೆ ಅಂತೇಳಿ. ಆಗ ಮತ್ತೆ ಇವ್ರ ಹತ್ರ ಕೇಳಿದೆ. ಪುನಃ ಅವರಿಗೆ ಫೋನ್ ಮಾಡುವಾಗ ಪುನಃ ಬನ್ನಿ ಎಲ್ಲ ಬಾಡಿ ಟೆಸ್ಟ್ ಮಾಡಬೇಕು, ನಿಮಗೆ ಬಾಡಿ ಟೆಸ್ಟ್ ಮಾಡೋದು ಬೇಡ, ನನಗೆ ಬೇಡ ನಿಮ್ಮ ಮದ್ದು, ಮತ್ತು ಇವಳಿಗೆ ನನ್ನ ಮಗಳಿಗೆ ಕಳಿಸಿ ಅಲ್ಲಿ ಹೋಗಿ ಡಾಕ್ಟರ್ ತಗೊಂಡು. ಅವ್ರು ಹೇಳಿದ್ರು ನಿಲ್ತದೆ, 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 1 ವರ್ಷ ಸಾಕು, ಅದು ನಿಲ್ತದೆ ನಿಮಗೆ ಹೇಳಿದ್ರು. ಆಯ್ತು ಹೇಳಿ, ನಿಮ್ಮ ಮದ್ದು ನಾನು ಸತ್ರು ಅಂತ ಇಲ್ಲ, ಅಲ್ಲಿ ಹೋಗುದಿಲ್ಲ ಹೇಳಿದ್ದೆ. ಮತ್ತು ಅವರು ಮಗನಿಗೆ ಕರ್ಸಿದ್ದು, ಅವರು ಉದ್ಯಾವರದಲ್ಲಿ ಇದ್ದರು. ಮತ್ತು ಅವರು ಬಂದು ನನಗೆ ಟೆಸ್ಟ್ ಮಾಡಿದಾಗ ನಿಮಗೆ ತಾಗ್ತದೆ ಅಲ್ಲಿ. ಎಷ್ಟು ಸಮಯದಲ್ಲಿ ಸರಿ ಆಯ್ತು? ಎಷ್ಟು ಸಮಯದಲ್ಲಿ ಸರಿ ಆಯ್ತು? 1 ತಿಂಗಳು ಅಥವಾ 1 ವರ್ಷ? 3 ತಿಂಗಳಾಗಿದೆ. 3 ತಿಂಗಳು ಮಲಗಿದಲ್ಲಿದೆ. ಸರಿ ಸರಿ. ಮತ್ತೆ ಮೇಲೆ ವಾಕರ್ನಲ್ಲಿ ನಾನು ಸಹ ಸ್ವಲ್ಪ ಪ್ರಯತ್ನ ಮಾಡ್ತಿದ್ದೆ, ಅದು ಬೇಕು, ಸುಮ್ಮನೆ ಮಲಗುದಿರ್ಲಿಲ್ಲ. ಹೀಗೆ ಹೀಗೆ ಮಾಡೋದು, ಹಾಗೆ ಆಗಲಿಲ್ಲ, ಏನಾಗುದಿಲ್ಲ. ಹೀಗೆ ಮಲಗಿದ್ರೆ ಹೀಗೆ ಕೈ ಕಾಲು ಹೀಗೆ ಸ್ವಾಧೀನವೇ ಇಲ್ಲ ಒಂದು ರೀತಿಯಲ್ಲಿ. ಕೈ ಇಲ್ಲ, ಕಾಲಿಲ್ಲ, ಕಣ್ಣು ಮತ್ತು ಬಾಯಿ ಉಂಟು, ಮತ್ತೆ ಏನಿಲ್ಲ. ಆ ಬದಿ ಈ ಬದಿ ಮಕ್ಕಳು ಮಾಡಬೇಕು. ಅವರಿಗೆ ಮದುವೆ ಆಗಲಿಲ್ಲ. ಅವರು ಮಲಗಿದಲ್ಲಿ ಇದ್ರಾಗ ಮತ್ತು ಅವರು ಬಂದು ನೋಡಿದಾಗ ನಿಮ್ಮಲ್ಲಿ ಉದ್ಯಾವರಕ್ಕೆ ಹೋಗಿ ಅಂತ. ನನಗೆ ನಡೀಲಿಕ್ಕೆ ಆಗ್ತದ? ಇವನ ಫ್ರೆಂಡು ಕಾರ್ ತಗೊಂಡು ಬಂದು ಹೀಗೆ ಇಲ್ಲಿ ಕೈಯಿಂದ ಖುಷಿಯಲ್ಲಿ ಹೀಗೆ ಹಿಡಿದು ಎತ್ತಿಕೊಂಡಿಂದ ಓಣಿಯಿಂದ ಓಲಿ ಕಾರ್ ನಿಂತು ಕುಡಿಸಿ ಅಲ್ಲಿ ಉಚ್ಕೊಳಿಸಿದ್ರು. ಅಲ್ಲಿಂದ ವೀಲ್ ಚೇರ್ನಲ್ಲಿ ಅಲ್ಲಿ ಉದ್ಯಾವರದಲ್ಲಿ ಕರ್ಕೊಂಡು ಅವರು ಟೆಸ್ಟ್ ಮಾಡಿ ಮತ್ತೆ ಅಲ್ಲಿಂದ ಅವರ ಮಗ ಹೇಳಿದ್ರು. ಆದರೆ ನನಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲಲ್ಲ, ಹೀಗೆ ಮಲಗಿದ್ದು. ಅವನು ಎಲ್ಲ ಬಾಯಲ್ಲಿ ಹಾಕೋದು ಅಲ್ಲ, ಇವನು ಎಲ್ಲ ಕಾಫಿ ತಿಂದು ಇವನು ಮಾಡುದು. ಅವನು ನಿಮ್ಮ ಉಪಚಾರವನ್ನು ಮಾಡಿದ್ರು, ಮಕ್ಕಳು ಮಾಡಿದ್ರು, ಎಲ್ಲ ಮಕ್ಕಳೇ ಮಾಡಿಕೊಡುದು. ಅವರು ಮಕ್ಕಳು ನನಗೆ ಚಂದ ಮಾಡಿ ನೋಡ್ತಾರೆ. ಸರಿ 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 ಅಮ್ಮ, ಖಂಡಿತ. ನೀವು ಅವರನ್ನು ನೋಡಿದ್ರೆ ಅವರು ನಿಮ್ಮನ್ನು ನೋಡ್ತಾರೆ, ಖಂಡಿತ ಅದು ಬೇಕು, ಅದು ಈ ಸಂಪ್ರದಾಯ. 3 ಮಕ್ಕಳು ಸಹ ನನಗೆ ಇಷ್ಟವರೆಗೆ ಒಂದು ಎದುರು ಜವಾಬ್ ಕೊಡುವುದಿಲ್ಲ. ಸರಿ ಸರಿ, ಖಂಡಿತ. ನಾನು ಹೇಳಿದಾಗ ಯಾರು ಕೊಡ್ಲೂಬಾರ್ದು, ಅದು ಅದು ನನ್ನ ಪುಣ್ಯ. ಸರಿಯಮ್ಮ, ಆ ದೇವರು ನಿಮಗೆ ಇನ್ನಷ್ಟು ಉತ್ತಮ ಆರೋಗ್ಯವನ್ನ ಕೊಡ್ಲಿ ಅಂತ ಪ್ರಾರ್ಥನೆಯೊಂದಿಗೆ ಧನ್ಯವಾದಗಳು. ಎನ್ನ ಅಮ್ಮಗಿತ್ತೆ 87 ವರ್ಷ, ಅದು 87ನೇ ವರ್ಷದ ಆರ ಜೀವನ ಮಲ್ತೊಂದುಲ್ಲೇರು. ಎಂಕ್ಲಿಗೆ ಎಲ್ಲಿಡ್ದು ಇನಿಮುಟ್ಟ ಎಂಕ್ಲಿಗೆ ಆರ ಪ್ರೇರಣೆ ಮಾರ್ಗದರ್ಶನ ಮಲ್ತೊಂದುಲ್ಲೇರು. ಎಂಕ್ಲು ಎಲ್ಲಿಡ್ದೆ ಎಂಕ್ಲು ಒಂಜಿ ಶಾಲೆ ಪೋನಾಗ ಪೋಪಿನ ಸಂದರ್ಭಡು ಎಂಕ್ಲೆ ಒಂಜಿ ಎಡ್ಡೆ ಸಂಸ್ಕಾರ ಬೋಡು ಪಂಡದು ಎಂಚ ಒಂಜಿ ಗಾದೆ ಉಂಡು ಮನೆಯ ಮೊದಲೇ ಪಾಠಶಾಲೆ ಅಂಚನೆ ಎಂಕ್ಲಿಗೆ ಶಾಲೆಡ್ ಎಂಚ ಎಂಕ್ಲಿಗೆ ಜೀವನ ನಿರ್ವಹಣೆದ ಒಂಜಿ ಶಿಕ್ಷಣ ಕೊಂಡ ಇಲ್ಲಾಡ ಎಂಕ್ಲಿಗೆ ಒಂಜಿ ನರಮನೆಯಾದ ಈ ದೇಶಕ್ಕೋಸ್ಕರ ಈ ಸಮಾಜಕ್ಕೋಸ್ಕರ ಯಾನ್ ಎಂಚ ಜೀವನ ಮಲ್ಪೊಲಿ ಪಂಡದು ಒಂಜಿ ಶಿಕ್ಷಣ ಎಂಕ್ಲಿಗೆ ಇಲ್ಲಾಡಿ ಕೊರ್ನ ಎಂಕ್ಲಿನ ಅಪ್ಪೆ ಎಲ್ಲೇ ಪ್ರಾಯಡ್ದೆ ನನ್ನ ಅಮ್ಮೆರೆಗ್ಲ ಒಂತೆ ಆಸ್ತಮ ಸಮಸ್ಯೆ ಇತ್ತಿನಾರ್ದಾರ ಆರ್ಥಿಕ ಸಮಸ್ಯೆ ಇತ್ತಂಡಲ ಸಹಿತ ಆರ BD ಲೇಬಲಿಂಗ್ ಮಲ್ತಿದ್ದಿಪ್ಪಾಡ ಇಜ್ಜಂಡ ಇಲ್ಲಾಡಿ ಮಲ್ಪ ಪೂರಾ ಬೇಲೆಲ ಆರು ಮಲ್ಪುನ ಅಂಜನ ಪೆತ್ತಲ ಎಂಕ್ಲಿಗೆ ಇತ್ತಂಡ ಆ ಪೂರಾ ಬೇಲೆ ಮಲ್ತದೆ ಎಂಕ್ಲಿಗೆ ಒಂಜಿ ಯೋಗ್ಯ ಶಿಕ್ಷಣ ಕೊರ್ನಂಚಿನ ಎಂಕ್ಲಿಗೆ ಅಪ್ಪೆ ಖಂಡಿತವಾದ ಎಂಕ್ಲಿಗೆ ಇನಿ ಒಂಜಿ ಸಮಾಜಡ್ ಎಂಕುಲು ಒಂಜಿ ಸ್ಥಾನಮಾನಡು ಒಂಜಿ ಉಪ್ಪುಡಾಂಡ ಆ ಅಮ್ಮನ ಆಶೀರ್ವಾದ ಮತ್ತು ಬಕ್ಕ ಅಮ್ಮನ ಆ ಒಂಜಿ ಎಂಕ್ಲೆ ಕೊನ್ನ ಸಂಸ್ಕಾರನೇ ಕಾರಣ ದಾಯಂದ ಬಂಡ ಎಂಕ್ಲಿಗೆ ಆತ ಭಂಗ ಇತ್ತಂಡಲ್ಲ ಆರ್ಥಿಕ ಸಮಸ್ಯೆ ಇತ್ತಂಡಲ್ಲ ಶಾಲೆ ಪೋಪಿನ ಟೈಮ್ ಬಡ್ ಎಂಕ್ಲಿಗೆ ಎಂಚ ಜೀವನ ಮಲ್ಪುಡು ಪಂಡಿನ ಒಂಜಿ ಶಿಕ್ಷಣನ ಆರು ಕೊರ್ತೆರ ಮಾತ್ರ ಆತ ಆ ಸಂದರ್ಭಡು ಒಂಜಿ ಎಂಕ್ಲೆ ಒಂಜಿ ಎಡ್ಡೆ ಸಂಸ್ಕಾರ ತಿಕ್ಕೋಡು ಪಂಡದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆ ಎಂಕ್ಲೆ ನಿತ್ಯ ಕಡಪಡ್ನಾರು ಬೇಲೆ ಮಲ್ತೊಂದಿತ್ತರು ಇಲ್ಲಡೆ ಆತ ಬೇಲೆ ಇತ್ತಂಡಲ್ಲ ಎಂಕ್ಲಿಗೆ ಸಂಘದ ಶಿಕ್ಷಣದ ತಿಕ್ಕೋಡು ಅಂಚಿನ ಸಮಾಜದ ಎಂಕ್ಲಿಗೆ ಎಡ್ಡೆ ಒಂಜಿ ಸ್ಥಾನಮಾನ ತಿಕ್ಕೋಡು ಪಂಡದು ಎಂಕ್ಲಿಗೆ ಎಲ್ಲಿಡಿದೆ ಎಂಕ್ಲಿಗೆ ಯೋಗ್ಯವಾದಂಥ ಒಂದು ಸಂಸ್ಕಾರ ಆ ಅಪ್ಪೆ ಕೊಡ್ತೇರು ಅಂಚನೆ ಎಂಕ್ಲು ಮಲ್ಲ ಎಲೆಕನೆ ಊರಿಗೆ ಅರಸನಾದರೂ ತಾಯಿಗೆ ಮಗ ಅಂತ ಪಂಡ್ಪೇರು ಅಂಚನೆ ಎಂಕ್ಲು ಪ್ರಾಯ ಒತ್ತಂಡಲ್ಲ ಎಂಕ್ಲಿಗೆ ಇನಿಲ್ಲ ಎಂಕ್ಲು ಪ್ರತಿಯೊಂಜಿ ಕಾರ್ಯ ದಾದ ಉಂಡು ಐಟ್ ಎಲ್ಲೆಲ್ಲಿ ದಾರ ತಪ್ಪಿತ್ತನ ಎಂಕ್ಲ ಪಂಡದು ಇಂದು ಸರಿಯತ್ತ ಪಂಡದು ತಿದ್ದದು ಎಂಕ್ಲಿಗೆ ಒಂಜಿ ಯೋಗ್ಯ ವ್ಯಕ್ತಿ ಮಲ್ಪನಂಚಿನ ಒಂಜಿ ಬೇಲೆ ಅಪ್ಪೆ ಮಲ್ತಂಡು ಖಂಡಿತವಾದ ಎಂಕ ಹೃದಯ ತುಂಬದು ಯಾನು ಪಂಡ್ಪನ ಯಾನು ಒಂಜಿ ವ್ಯಕ್ತಿ ಆದಿತ್ತಂಡಲ
ಈ ಸಮಾಜ ಏನೊಂಜಿ ದಾದಾಳ ಸಮಾಜ ಮುಡಿ ಚಟುವಟಿಕೆ ಮಲ್ಪೆರ ಕಾರಣ ಎನ್ನ ಅಪ್ಪೆ ಅಂಚಿನ ಸಂಸ್ಕಾರ ಎನ್ನ ಅಪ್ಪೆ ಹಿಡಿದು ಎಂಕ ತಿಕ್ಕದಂಡು ಖಂಡಿತವಾದ ಈ ಅಪ್ಪೆನ ಮಗೆಯನೆ ಖಂಡಿತವಾದ ಏನೊಂಜಿ ಆ ಧನ್ಯತಾ ಭಾವ ಎನ್ನಡೆ ಉಂಡು. ಆದರೂ ನಮಗೆ ಎಲ್ಲ ಮಕ್ಕಳಿಗೆ ಎಲ್ಲ ಸಂಸ್ಕೃತಿ ಮತ್ತು ನಮ್ಮನ್ನು ಹೇಗೆ ನಡಿಬೇಕು ಎಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ಅವರ ಜೀವನ ಶೈಲಿಯಲ್ಲಿ ಒಳ್ಳೆ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಹಾಗೆ ನಮಗೆ ವಿದ್ಯಾಭ್ಯಾಸಕ್ಕೂ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರ ಕಷ್ಟ ಕಾಲದಲ್ಲಾದರೂ ನಮಗೆ ವ್ಯವಸ್ಥೆ ಮಾಡಿಕೊಂಡು ನಮಗೆ ಎಲ್ಲ ಮಕ್ಕಳಿಗೆ ಹೇಗೆ ನಡಿಬೇಕು ಹೇಗೆ ಮಾಡಬೇಕೆಲ್ಲ ವಿಚಾರವನ್ನು ಮಾರ್ಗದರ್ಶನ ಮಾಡಿಕೊಟ್ಟರು. ಎಲ್ಲ ಮಕ್ಕಳಿಗೂ ಅನ್ಯೋನ್ಯತೆಯನ್ನು ಮತ್ತು ಎಲ್ಲ ಬಾಂಧವ್ಯವನ್ನು ಹೇಗೆ ಇರಬೇಕು ಎಲ್ಲ ಮಾರ್ಗದರ್ಶನ ಮಾಡಿಕೊಟ್ಟರು. ಧರ್ಮ ಸಂಸ್ಕೃತಿ ಬಗ್ಗೆ ಭಜನೆ ಪೂಜೆ ಅದೆಲ್ಲವನ್ನು ನಮಗೆ ಕಲಿಸಿಕೊಟ್ಟರು. ಎಂಕ ಅಚ್ಪ ವರ್ಷ ಅಂಡಿತ್ತೆ 59 ಅಚ್ಪನ ವರ್ಷ ನಡ್ತೊಂದುಂಡು ಇತ್ತೆ ಎಂಕ್ಲೆ ಆಜೆ ಜನ ಜೋಕುಳ ಅಪ್ಪೆಗೆ ಹುಟ್ಟಿಗೆ ಆಜೆ ಜನಲ ಹುಟ್ಟು ಎಂಚ ಪೂಡು ಪಂಡ ಇಲ್ಲೆಡ್ದಿಂಚ ಎಂಕ ಕಲ್ತೊಂದಿತ್ತಾರೆ ಅಂಚ ಆರ್ನ ಮಾರ್ಗದರ್ಶನ ಈ ತೋರ್ತು ಎಂಕ್ಲೆ ಮಲ್ಲ ಆತ ಒಟ್ಟು ಎಂಚ ಉಪ್ಪುಡು ಸಂಸ್ಕೃತಿ ಎಂಚ ಪಂಡ ಆರು ಕಲಿಸೊಂದಿತ್ತಾರೆ ಜೋರು ಪಂಡಿಜ್ಜಿ ಅಂಡ ಇಂಚ ಪಂಡ ಸಂಸ್ಕೃತಿ ಮಾತ ಹಿಂದೆ ಮಲ್ಪಡು ಪುಳ್ಳೆ ಕಣ್ಣೆಲ್ಲ ಕೊಡು ಮಕ್ಕ ಎಂಕ್ಲ ವಿದ್ಯಾಭ್ಯಾಸದ ಮಾತಾತು ಓಡು ಏತ್ ಕಷ್ಟ ಇತ್ತಂಡಲ್ಲ ಎಂಕ್ಲ ಯಾವಾಗ ಗೊತ್ತಾ ಬಂದ ಲೆಕ್ಕ ಹಿಂದೆ ಮಲ್ತೊಂದಿತ್ತಾರೆ ಆಗ್ಲಿ ಕಾಂಡ ಪಂಡವೇ ದುಂಬಡ್ದಿಂಚಾರ ಎಕ್ಸಸೈಸ್ ಅವೇ ಆರೆ ಹೌದು ಇಲ್ಲದ ಬೇಲೆ ಐತೆ ಎಕ್ಸಸೈಸ್ ಆವಂದಿತ್ತು ಬೊಕ್ಕ ಇಂಚಿನ ಪಂಡ ಇಂಗ್ಲೀಷ್ ಮದ್ದಿಜ್ಜಿ ದುಂಬಡ್ದಿಂಚ ಏರಾಗಿಲ್ಲ ಇಂಗ್ಲಾಗಿಲ್ಲ ಆರಾಗಿಲ್ಲ ಏರಾಗಿಲ್ಲ ಇಂಗ್ಲೀಷ್ ಮರ್ದಿಜ್ಜಿ ಖಾಲಿ ಆಯುರ್ವೇದಿಕ್ ಮರ್ದು ಬೊಕ್ಕ ಶಿಸ್ತುಡು देवांचे ब्रह्मस्थान ओंकार प्रदान रूप गणेशांचे अकारत ब्रह्म उकारत विष्णु अकारत ब्रह्म उकारत विष्णु मकर महेश जानियला ओंकार प्रदान रूप गणेशांचे ऐसे तीन देव ये दोन्ही उत्पन्न सोहाग जानन माय बाप ओंकार प्रदान रूप गणेशांचे तुकामणे ऐसे आहे वेदवाणी तुकामणे ऐसे आहे वेदवाणी. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.